ತಲೆಗುಂದು ಮುಟ್ಟಾಳೆ ಸೊಂಟಕುಂದು ಬೈರಾಸೋ ಕೈಯಲ್ಲಿ ನೇಜಿ ಹಿಡಿದು ನಾಟಿ ಮಾಡುತ್ತಿದ್ರೆ ಮುಂದೆ ಈ ಮಕ್ಕಳೆಲ್ಲ ಅಪ್ಪಟ ಕೃಷಿಕರಾಗುವ ಲಕ್ಷಣಗಳು ಕಾಣುತ್ತಿತ್ತು. ಎಡೆಬಿಡದೆ ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯನ್ನ ಲೆಕ್ಕಿಸದೆ ಗದ್ದೆಯಲ್ಲಿ ಕೃಷಿ ನಡೆಸಿದ ರೀತಿ ದೊಡ್ಡವರನ್ನ ನಾಚಿಸುವಂತಿತ್ತು. ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ ಕೆರಂಕಿ ಇದರ ಆಶ್ರಯದಲ್ಲಿ ಪಂಚಿಕಲು ಗ್ರಾಮದ ಕೆಲ್ತೂಡಿ ಶ್ರೀ ವೈದ್ಯನಾಥ ಕೊಡಮಣಿತಾಯ ಬ್ರಹ್ಮ ಬೈದರ್ಗಳ ಕ್ಷೇತ್ರದ ಮುಂಭಾಗದ ಬಾಕಿಮಾರು ಗದ್ದೆಯಲ್ಲಿ ದಡ್ಡಲಕಾಡು ಸರ್ಕಾರಿ ಹಿರಿಯ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಭತ್ತದ ನೇಚಿ ನಾಟಿ ಮಾಡಿ ಗಮನ ಸೆಳೆದ್ರು. ಶಾಲೆಯ ಆವರಣದಲ್ಲೇ ಕೈತೋಟ ನಿರ್ಮಿಸಿ ತರಕಾರಿ ಬೆಳೆದಿದ್ದ ದಡ್ಡಲಕಾಡು ಶಾಲೆಯ ಮಕ್ಕಳು ಗದ್ದೆಯಲ್ಲಿ ಭತ್ತದ ಕೃಷಿ ಮಾಡಬೇಕೆನ್ನುವ ಇಂಗಿತ ವ್ಯಕ್ತಪಡಿಸಿದ್ರು. ಅದರಂತೆ ಶಾಲಾ ದತ್ತು ಯೋಜನೆಯ ಸಂಘಟನೆಯಾದ ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ನ ಅಧ್ಯಕ್ಷ ಪ್ರಕಾಶ್ ಅಂಚನ್ ಅವರು ಕೇಲ್ತೂಡಿ ಕ್ಷೇತ್ರದ ಬಾಕಿಮಾರು ಗದ್ದೆಯಲ್ಲಿ ವಿದ್ಯಾರ್ಥಿಗಳಿಗೆ ಈ ಅವಕಾಶವನ್ನ ಕಲ್ಪಿಸಿದ್ರು. ಶನಿವಾರ ಬೆಳಗ್ಗಿನಿಂದಲೇ ಎಡೆಬಿಡದೆ ಮಳೆ ಸುರಿಯುತ್ತಿದ್ರೂ ಲೆಕ್ಕಿಸದೆ ಗದ್ದೆಗಿಳಿದ ಮಕ್ಕಳು ಹಿರಿಯರ ಮಾರ್ಗದರ್ಶನ ಪಡೆದು ನೇಚಿನಾಟಿ ಮಾಡಿದ್ರು. ರೈತಾಪಿ ಮಹಿಳೆಯರ ಓಬೇಲೆ ಹಾಡಿಗೆ ಧ್ವನಿಗೂಡಿಸಿ ಸಂಭ್ರಮಿಸಿದ್ರು. ಸ್ವತಃ ಪ್ರಗತಿಪರ ಕೃಷಿಕರಾಗಿರುವ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಯವರು ವಿದ್ಯಾರ್ಥಿಗಳಿಗೆ ಕೃಷಿ ಪಾಠವನ್ನ ಬೋಧಿಸಿದ್ರು. ವಿದ್ಯಾರ್ಥಿಗಳು ಕೃಷಿಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೈಹಿಕವಾಗಿ ಗಟ್ಟಿಯಾಗುವುದರ ಜೊತೆಗೆ ಮಾನಸಿಕವಾಗಿ ಬೆಳೆಯಲು ಸಾಧ್ಯವಿದೆ ಎಂದರು. ಕೃಷಿಯಿಂದ ಮನಸ್ಸು ಉಲ್ಲಾಸವಾಗ್ತದೆ, ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ನಾವು ಮಾಡುವ ಕೆಲಸದಲ್ಲಿ ಪ್ರೀತಿ, ಖುಷಿ ಇದ್ರೆ ಉತ್ತಮ ಪ್ರತಿಫಲವನ್ನ ಪಡೆಯಲು ಸಾಧ್ಯವಿದೆ. ಅದು ನಮಗೆ ಒಳ್ಳೆಯ ಅನುಭವವನ್ನ ನೀಡುತ್ತದೆ ಎಂದರು. ಅದರಿಂದ ಇದು ಜಗತ್ತಿನ ಒಟ್ಟಿಗೆ ಆಗಿ ನೀವು ಕಾಪೀಟ್ ಮಾಡೋದು ಜಗತ್ತು ಸಣ್ಣದಾಗಿದೆ. ಜಗತ್ತು ಒಂದು ಕೈಯಲ್ಲಿ ನಿಮಗೆ ಸಿಗ್ತಾ ಇದೆ. ಸೆಕೆಂಡಲ್ಲಿ ನಿಮಗೆ ಜಗತ್ತಿನ ಯಾವ ಮೂಲೆಯಲ್ಲಿ ಸಂಪರ್ಕ ಮಾಡುವಂಥ ವ್ಯವಸ್ಥೆ ಈಗ ಸಾಮಾನ್ಯ ಜನರಿಗೆ ತಲೆಗೆ ಮುಂಡಾಸು ಕಟ್ಟಿ ಅವರು ವಿದ್ಯಾರ್ಥಿಗಳೊಂದಿಗೆ ಸಂಭ್ರಮ ಪಟ್ರು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ, ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅಧ್ಯಕ್ಷ ಪ್ರಕಾಶ್ ಅಂಜನ್, ದಡ್ಡಲಕಾಡು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರಾಮಚಂದ್ರ ಪೂಜಾರಿ ಕರಂಕಿ, ಸಹ ಶಿಕ್ಷಕ ಹಿಲ್ಡಾ ಫರ್ನಾಂಡಿಸ್, ಕೇಲ್ದೊಡಿಗುತ್ತು ಕೋಠಿ ಪೂಜಾರಿ, ಕ್ಷೇತ್ರದ ಆಡಳಿತ ಸಮಿತಿಯ ಉಪಾಧ್ಯಕ್ಷ ಕರುಣೇಂದ್ರ ಪೂಜಾರಿ, ವಾಮದ ಪದವು ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಯಶೋಧರ ಶೆಟ್ಟಿ ಮತ್ತಿತರರು ಈ ಸಂದರ್ಭ ಹಾಜರಿದ್ರು. 100ಕ್ಕಿಂತಲೂ ಅಧಿಕ ಮಂದಿ ವಿದ್ಯಾರ್ಥಿಗಳು ಕೃಷಿ ಕಾರ್ಯದಲ್ಲಿ ಪಾಲ್ಗೊಂಡ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.